ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಸಾಧನೆ ಸಂಭ್ರಮ 2021 ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಪತ್ರಕರ್ತರ ಜಿಲ್ಲಾ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಪತ್ರಕರ್ತರ ಮತ್ತು ಪತ್ರಕರ್ತರ ಸಂಘದ ಪಾತ್ರ ಅನನ್ಯವಾದುದು. ಪತ್ರಕರ್ತರ ಸಂಘದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಲವು ಮಂದಿ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಪ್ರೇರಣೆಯಾಗಿದೆ. ಬ್ರ್ಯಾಂಡ್ ಮಂಗಳೂರು ಎಂಬ ಆಶಯದೊಂದಿಗೆ ಅಪೂರ್ವ ಮಾದರಿಯನ್ನ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಪತ್ರಕರ್ತರು ಅಭೂತಪೂರ್ವವಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಎಂದು ಅವರು ಹೇಳಿದರು. ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬಹಳ ದೊಡ್ಡದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳ ಬಹಳ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳ ಪ್ರಕ್ರಿಯೆಗಳು ಆಗ್ತಾ ಇದ್ದು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಪತ್ರಕರ್ತರ ಸಂಘದ ಪತ್ರಕರ್ತರ ಕೊಡುಗೆ ಬಹಳ ದೊಡ್ಡದಿದೆ. ಪತ್ರಕರ್ತರು ಮಾಡಿದಂತಹ ಕೆಲಸ ಕಾರ್ಯಗಳು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ. ಈ ಕೊರೋನಾ ಸಂದರ್ಭದಲ್ಲಿ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಅಹಿತಕರ ಘಟನೆಗಳಾಗುವಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಆಗುವಂತಹ ನೈಜ ಘಟನೆಗಳನ್ನು ಅವರು ಯಾವ ರೀತಿಯಲ್ಲಿ ಅದನ್ನು ಸೆರೆ ಹಿಡಿತಾರೆ, ಯಾವ ರೀತಿಯಲ್ಲಿ ಅದನ್ನು ಅವರು ತಮ್ಮ ಪತ್ರಿಕೆಯಲ್ಲಿ ಅದನ್ನು ಬರುವ ರೀತಿಯಲ್ಲಿ ಮಾಡ್ತಾರೆ. ಅವರು ಕೂಡ ತಮ್ಮ ಜೀವನ ಸಂಪೂರ್ಣ ಒಂದು ರೀತಿಯಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಕನ್ನಡ ನಾಡು, ನುಡಿ, ಜಲ, ನೆಲ, ಭಾಷೆಯ ಬಗ್ಗೆ ಅಭಿಮಾನ ಯಾವತ್ತೂ ಕಡಿಮೆಯಾಗಬಾರದು. ನೆಲ, ಜಲ, ನಾಡು, ನುಡಿಯ ಬೆಳವಣಿಗೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಮಾಧ್ಯಮದ ಎಲ್ಲ ಸ್ನೇಹಿತರು ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯನ್ನು ಇಲ್ಲಿ ಯಾವುದೋ ಒಂದು ಅಪರಾಧ ಇರ್ಬೋದು, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇರ್ಬೋದು, ದೊಡ್ಡ ಮಟ್ಟದ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರತಿಭಟನೆಗಳು, VIP ವಿಸಿಟ್ಸು ಯಾವುದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಈ ನಿಯಮಾವಳಿಯನ್ನು ಜಾರಿ ತರುವಂಥ ಸಂದರ್ಭದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಸಹಕರಿಸಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಒಳ್ಳೆಯ ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡಿದರೆ, ನಮ್ಮಗಳಿಂದ ತಪ್ಪುಗಳಾದಾಗ ಅದನ್ನು ಕ್ರಿಯಾತ್ಮಕವಾಗಿ ನಮಗೆ ಸಲಹೆ ಸೂಚನೆಗಳ ಮುಖಾಂತರ ನಮಗೆ ತಿಳಿ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ನಾನು ಆಯೋಜಕರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲು ಇಷ್ಟಪಡ್ತೇನೆ. ಮತ್ತು ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದುವರಿಯಲಿ ಅಂತ ನಾನಾದರೂ ಅಪೇಕ್ಷೆ ಪಡ್ತೇನೆ. ಸಿರಿಗನ್ನಡಂ ಗೆಲ್ಗೆ ಹಾಡನ್ನ ಹಾಡುವ ಮೂಲಕ ಅವರು ಸಮಾರಂಭಕ್ಕೆ ಶುಭ ಹಾರೈಸಿದರು. ಜಿಲ್ಲಾ ಸಂಘದ 3 ವರ್ಷಗಳ ಪ್ರಗತಿಯ ವಿವರಗಳನ್ನು ಒಳಗೊಂಡ ವಿಶೇಷ ಸಂಚಿಕೆ ಸಾಧನೆಯನ್ನ ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಬಿಡುಗಡೆಗೊಳಿಸಿ ಸಮ್ಮೇಳನಕ್ಕೆ ಶುಭ ಹಾರೈಸಿದರು. ಯಾವುದೇ ಕೆಲಸ ಇದ್ರೂ ಪತ್ರಕರ್ತರ ಯಾವುದೇ ಸಹಾಯ ಬೇಕಿದ್ರು ನಮ್ಮ ಜಾಗತಿಕ ಬಂಟರ ಸಂಘ ನಿಮ್ಮ ಒಟ್ಟಿಗಿದೆ. ಪ್ರತಿ ತಿಂಗಳು ನಾವು 15ರಿಂದ 20 ಲಕ್ಷ ರೂಪಾಯಿ ಸಮಾಜ ಕಲ್ಯಾಣ ನಿಧಿಯಿಂದ ಆರ್ಥಿಕವಾಗಿ ಇಲ್ಲದವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಮನೆ ಇಲ್ಲದವರಿಗೆ, ಮನೆಯವರಿಗೆ, ಮೆಡಿಕಲ್ ಸೆಂಟರ್, ಇದು ಎಜುಕೇಷನ್, ಸ್ಪೋರ್ಟ್ಸು. ಈ ಸಲ ನಮ್ಮ ಮೇಯರ್ ಗೆಸ್ಟ್ ಆಗಿದ್ದರು. ಆವಾಗ ನಾವು 4 ಜನ ಪತ್ರಕರ್ತರಿಗೆ ಸನ್ಮಾನ ಪ್ರತಿ ತಿಂಗಳು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಜಾತಿ ಮತ ಯಾವುದೇ ಇಲ್ಲ. ಎಲ್ಲರಿಗೂ ಲಿಸ್ಟಲ್ಲಿ ಎಷ್ಟು ಜನ ಪತ್ರಕರ್ತರಿದ್ದಾರೆ ಪ್ರತಿ ತಿಂಗಳು ನಾವು ಮಾಡಬೇಕಂತ ನಿರ್ಧರಿಸಿದ್ದೇವೆ. ನಮ್ಮ ಜಗದೀಶ್ ಕಾಲವರು ನಮ್ಮ ಸಮಿತಿಯಲ್ಲಿ ಇದ್ದರಿಂದ ಪತ್ರಕರ್ತರ ನಮ್ಮ ಸಂಬಂಧ ತುಂಬ ಒಳ್ಳೆಯಿಂದ ನಡೆಯುತ್ತಾ ಇದೆ. ನನಗೂ ಒಂದು ಜವಾಬ್ದಾರಿಯ ಮ್ಯಾಗಝಿನ್ ಬಿಡುಗಡೆ ಕೆಲಸ ಕೊಟ್ಟಿದ್ದಾರೆ. ಅದು ಬಿಡುಗಡೆ ಆಯಿತು. ಪತ್ರಕರ್ತರ ಸಂಘ ತುಂಬ ಒಳ್ಳೆಯ ಕೆಲಸ ಮಾಡುತ್ತಾ ಇದೆ. ಇನ್ನು ಮುಂದಕ್ಕೂ ಮಾಡುವಂತಾಗಲಿ, ಅದಕ್ಕೆ ನಮ್ಮ ಎಲ್ಲರ ಸಹಕಾರ ಇರಲಿ.
ಮನೋಹರ್ ಪ್ರಸಾದ್ ರವರ ಭಾವಚಿತ್ರಯಾನ ಎನ್ನುವ ಕೃತಿಯನ್ನ ಕರಾವಳಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಗಣೇಶ್ ರಾವ್ ಅವರು ಬಿಡುಗಡೆಗೊಳಿಸಿ ಸಮಾಜವನ್ನ ತಿದ್ದುವಲ್ಲಿ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಪತ್ರಕರ್ತರ ಸಂಘಕ್ಕೆ ಕೊಡ್ತೇನೆ. ಯಾಕೆಂದರೆ ಇಡೀ ದೇಶಕ್ಕೆ ಒಂದು ಮಾದರಿ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೀವು ನೋಡಿದ್ದೀರಿ, ಒಂದು ಸಮ್ಮೇಳನದ ರೀತಿಯಲ್ಲ, ಒಂದು ಹಬ್ಬದ ರೀತಿ. ಹೆಚ್ಚಿನ ವಿಷಯ ನಮ್ಮ ಮನೆಯಲ್ಲಿ ಮದುವೆ ಮುಂಚೆ ಆದರೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಆದರೆ ಎಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಿ ಆತ್ಮೀಯತೆಯಿಂದ ನಾವೆಲ್ಲರೂ ಒಂದು ಹೇಳುವ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀವಿ. ಹಾಗಾಗಿ ಶ್ರೀನಿವಾಸ್ ನಾಯ್ಕ್ ಮತ್ತು ತಂಡದ ಎಲ್ಲರಿಗೆ ಹೆಚ್ಚಂಶ ಯಾರ ವಿಷಯ ಹೇಳುವುದಿಲ್ಲ. ಯಾಕಂದ್ರೆ ನಿಮ್ಮ ಪ್ರತಿಯೊಬ್ಬರ ಅದರಲ್ಲಿ ಒಂದು ಹುಮ್ಮಸ್ಸು, ಉತ್ಸಾಹ ಎಲ್ಲವನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಇಷ್ಟು ಉತ್ತಮ ಕಾರ್ಯಕ್ರಮ ಆಗ್ಬೇಕು ಹೇಳಿದ್ರೆ ಆ ವೇದಿಕೆಯನ್ನು ನೋಡಿದ್ರೆ, ನೀವು ಕ್ಯಾಮೆರಾದಲ್ಲಿ ಅಥವಾ ಟಿವಿಯಲ್ಲಿ ನೋಡಿದ್ರೆ, ಒಂದು ಏನು ಜಿ ಟಿವಿ ಅಥವಾ ಇದರ ಟಿವಿಯಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಆಗುವ ಎಷ್ಟು ಚಂದ ಕಾಣುತ್ತೆ, ಅಷ್ಟು ಚಂದ ಕಾಣುತ್ತೆ. ಯಾಕಂದ್ರೆ ಅದು ನಿಮ್ಮ ಮನಸ್ಸಿನ ಒಳ್ಳೆಯತನವನ್ನು ತೋರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಸುಳ್ಯ ತಾಲೂಕಿನ ಮಡಪಾಡಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನ ಮಾಡಿ ಮಾತನಾಡಿ ಸಮ್ಮೇಳನಕ್ಕೆ ಶುಭ ಹಾರೈಸಿದರು. Journalism is one of the best professions in the world. ಜಗತ್ತಿನ ಒಂದು ಸರ್ವಶ್ರೇಷ್ಠ ಪ್ರೊಫೆಷನ್ ಯಾವುದು ಅಂತ ಕೇಳಿದ್ರೆ ಅದು ಜರ್ನಲಿಸಮ್. ರವಿ ಕಾಣದ್ದನ್ನ ಕವಿ ಕಾಣ್ತಾರೆ ಅಂತ ಹೇಳ್ತಾರೆ. ಆದರೆ ರವಿ ಕಾಣದ್ದನ್ನು ಕವಿ ಕಾಣದ್ದನ್ನು ಕಂಡು ಸುದ್ದಿ ಮಾಡುವಂತ ತಾಕತ್ತಿರುವುದು ಜಗತ್ತಿನಲ್ಲಿ ಒಂದೇ, ಅದು ಪತ್ರಕರ್ತರಿಗೆ ಮಾತ್ರ. ರವಿ ಕಾಣದನ್ನ ಕವಿ ಕಾಣ್ತಾನೆ, ಕವಿ ಕಾಣದಲ್ಲಿ ಯಾರು ಕಾಣ್ತಾರೆ? ಅವರು ಪತ್ರಕರ್ತರು. ಅದು ಯಾರು? ಮನೋಹರ ಪ್ರಸಾದನಂತ ಕಣ್ಣು ಇದ್ದವರು, ಕಿವಿ ಇದ್ದವರು, ಮೆದುಳು ಇದ್ದವರು ಮಾತ್ರ. ತುಂಬಾ ಜನ ಇದ್ದಾರೆ, ನಾವು ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಜೀವಂತವಾಗಿರುವವರು ಯಾರು? ಅದು ಇವತ್ತು ಪ್ರಶ್ನೆ ನಮ್ಮ ಮುಂದೆ. ಇಲ್ಲಿ ತುಂಬಾ ಜನ ಇದ್ದಾರೆ, ಯುವಕರಿದ್ದೀರಿ, ಹಿರಿಯರಿದ್ದೀರಿ, ಎರಡು ತರದ ಜನ ಇದ್ದಾರೆ. ಒಂದು ಸಮಾರಂಭದಲ್ಲಿ ಎರಡು ತರದ ಜನ ಇದ್ದಾರೆ. ಒಂದು ಹೊಟ್ಟೆಯ ಹಸು ಇದ್ದವರು, ಮತ್ತೊಂದು ಮೆದುಳಿನ ಹಸು ಇರುವವರು. ಈ ಸಂದರ್ಭದಲ್ಲಿ ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಪತ್ರಿಕಾ ಭವನ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಆನಂದ್ ಶೆಟ್ಟಿ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನ್ನು ಮಂಗಳೂರು, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಆರಿಫ್ ಪಡುಬಿದ್ರಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಬಾಳ ಜಗನ್ನಾಥ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಚೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಸಂಘದ ಮಾಜಿ ಅಧ್ಯಕ್ಷ ಪಿಬಿ ಹರೀಶ್ ರೈ ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭದ ಮೊದಲು ಜಿಲ್ಲೆಯಿಂದ ಪ್ರಕಟವಾಗುವ ದಿನಪತ್ರಿಕೆಗಳು ಸೇರಿದಂತೆ ಪ್ರಮುಖ ಪತ್ರಿಕೆಗಳ ಪ್ರತಿಗಳು, ಪುಸ್ತಕಗಳಿಂದ ತುಂಬಿದ ಪಲ್ಲಕ್ಕಿಯೊಂದಿಗೆ ಅತಿಥಿ ಗಣ್ಯರನ್ನ ಸಭಾಂಗಣದೊಳಕ್ಕೆ ಮೆರವಣಿಗೆಯಲ್ಲಿ ಸ್ವಾಗತಿಸಲಾಯಿತು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.